गुरुर्ब्रह्मा गुरुविष्णुः गुरुदेवो महेश्वरः गुरुस्साक्षात् परब्रह्म तस्मै श्रीगुरवे नमः। गुरुभ्यो नमः। प्रार्थनां समर्पयामि। वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। महागणपतये नमः। नमस्ते अस्तु लंबोदराय एकदन्ताय विघ्नविनाशिने शिवसुताय श्रीवरदमूर्तये नमः। सिद्धिविनायकस्वामिन्ये नमः। प्रार्थनाख्यं कर्म करिष्ये। ಪ್ರತಿ ವಾರ್ಷಿಕವಾಗಿ ಗಣೇಶೋತ್ಸವ ವಿಶೇಷ. ಅವಾಗ ಭಾದ್ರಪದ ಮಾಸ ಕ್ರೋಧಿನಾಮ ಸಂವತ್ಸರದ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ, ನಾಳೆಯ ಶುಭ ದಿವಸ ಆ ಮಹಾಗಣಪತಿ ದೇವರನ್ನ ಮೃತ್ತಿಕಾ ಬಿಂಬ ಪ್ರತಿಷ್ಠೆ ಮಾಡಿ 3 ದಿವಸ ಪೂಜೆ ಪುನಸ್ಕಾರ ಮಾಡಿ ಅದೇ ರೀತಿ ಜಲ ಸೃಷ್ಟಿ ಮಾಡುವಂತಹ. ಅದೇ ರೀತಿಯಾಗಿ ಈ ಸಾಯಂಕಾಲದ ಸಂದರ್ಭದಲ್ಲಿ ಆ ಮೃತ್ತಿಕಾ ಬಿಂಬವನ್ನು ತಯಾರು ಮಾಡಿದ್ರಿಂದ ಈ ಸಾನ್ನಿಧ್ಯ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಆರಾಧ್ಯ ಮತ್ತು ಸಿದ್ಧಿವಿನಾಯಕ ಸ್ವಾಮಿಯಲ್ಲಿ ಕಿಂಚಿತ್ ರೂಪದಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಮೃತ್ತಿಕಾ ಬಿಂಬವನ್ನು ತರುವಂತಹ ಸಂದರ್ಭದಲ್ಲಿ ಅಥವಾ ಇಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಘ್ನ ಸಮಸ್ಯೆ ದೋಷಗಳು ಆಗದೆ ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡುವಂತಹ ಯೋಗಭಾಗ್ಯವನ್ನು ಅದೇ ರೀತಿಯಾಗಿ ಈ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವ ಭಕ್ತರ ಇಷ್ಟಾರ್ಥವನ್ನು ಒದಗಿಸಿಕೊಂಡು ಎಲ್ಲರ ಅಭೀಷ್ಟವನ್ನು ನಡೆಸಿಕೊಡಬೇಕು ಅಂತ ನಾವು ಭಕ್ತಿಯಿಂದ ಕಿಂಚಿತ್ ಕಾಲದ ಪ್ರಾರ್ಥನೆಯನ್ನು ಆರಾಧ್ಯ ಸಿದ್ಧಿವಿನಾಯಕ ಸ್ವಾಮಿಗೆ ಭಕ್ತಿಯಿಂದ ಅರ್ಪಿಸಿಕೊಳ್ಳುವ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀಮನ್ಮಹಾಗಣಪತೇ ನಮಃ. ಕರ್ಮಾಪಾಲೋ ದೇವತಾ ಪ್ರಾರ್ಥನಾಂ ಸಮರ್ಪಯಾಮಿ.
ಅರ್ಚನೆ ಆಗಿ ಈಗ ಪೂಜೆಗೆ ಸಿದ್ಧಗೊಂಡಿದೆ. ಹಾಗೆ ಇದರ ಮೆರವಣಿಗೆಯನ್ನು ಈಗ ಮಾಡ್ತಿದ್ದೀವಿ. ಈ ಮಾಡಿದಂಥ ವಿಗ್ರಹದಲ್ಲಿ ಯಾವುದೇ ಲೋಪದೋಷ ಬರದಂತೆ ಸಾರ್ವಜನಿಕರಿಗೂ ಎಲ್ಲರಿಗೂ ಒಳ್ಳೆಯ ರೀತಿಯ ಅಭಿಪ್ರಾಯ ಇದ್ದು ಎಲ್ಲ ಒಳ್ಳೆಯ ರೀತಿ ಮಾಡಬೇಕು ಅಂತೇಳಿ ನಾನು ಮಾಡಿದವರಿಗೂ ಮಾಡಿಸಿದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ. ಹಾಗೇನಿಲ್ಲ, ಒಂದು 3-4 ವರ್ಷದ ಹಿಂದೆಯಿಂದ ಒಂದು ವಿಗ್ರಹ ಕೊಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಆದರೆ ಈ ಸಲ ಒಂದು ಅದಕ್ಕೆ ಒದಗಿ ಬಂದಿದೆ ಸೇವೆ ಕೊಡುವಂಥದ್ದು. ನಾನು ಕೊಟ್ಟದ್ದು ಅಂತಲ್ಲ, ದೇವರು ಕೊಟ್ಟದಲ್ಲಿ ಕಿಂಚಿತ್ತು ದೇವರಿಗೆ ಸಮರ್ಪಣೆ ಅಂತ ಮಾಡಿಕೊಟ್ಟಿದ್ದೀವಿ. ಭಾಳ ಚೆನ್ನಾಗಾಗಿದೆ. ದೇವರು ಇನ್ನಷ್ಟು ನಿಮಗೆ ಅನುಗ್ರಹ ಮಾಡಲಿ. ಯಾರೆಲ್ಲ ಗಣೇಶನನ್ನು ಆರಾಧನೆ ಮಾಡ್ತಾರೆ ಎಲ್ಲ ಸದ್ಭಕ್ತರಿಗೆ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಇವತ್ತು ನನಗೆ ಪ್ರಾರ್ಥನೆ ಮಾಡ್ತಾರೆ. ಕೈ ಮುಗಿಗ ಫಸ್ಟ್ ಕೈ ಮುಗಿಗ
Thank you.